ಬ್ರಹ್ಮಾವರದ ಚಿರ್ಖಾಡಿ ಗ್ರಾಮ ಪಂಚಾಯತ್ನಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರಿಗೆ ನೀಡಬೇಕಾದ ಸೌಲಭ್ಯವನ್ನ ನೀಡದೆ ವಂಚಿಸುತ್ತಿರುವುದು ಮತ್ತು ಅನುದಾನ ಅವ್ಯವಹಾರದ ಬಗ್ಗೆ ತನಿಖೆಗಾಗಿ ಆಗ್ರಹಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಉಡುಪಿ ಜಿಲ್ಲೆಯ ವತಿಯಿಂದ ಚಿರ್ಖಾಡಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳ ಉಡುಪಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪೇತ್ರಿ ಅವರು ಮಾತನಾಡಿ, ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದಿಂದ ಎಸ್ಸಿ ಎಸ್ಟಿ ಜನಾಂಗದವರಿಗೆ ನೀಡಬೇಕಾದ ಅನೇಕ ಸೌಲಭ್ಯಗಳನ್ನು ನೀಡದೆ ವಂಚಿಸುತ್ತಿದೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ವಜಾ ಮಾಡಬೇಕು ಮತ್ತು ಗ್ರಾಮ ಪಂಚಾಯತ್ ಆಡಳಿತವನ್ನು ಬರ್ಖಾಸ್ತು ಮಾಡಬೇಕು ಎಂದರು. ಗ್ಯಾರಂಟಿ ನಾವು ಮಾಡ್ತೇವೆ. ನಿಮ್ಮ ಜೊತೆ ಈ ಪಂಚಾಯತ್ ಅಧ್ಯಕ್ಷರು ಮತ್ತೆ ನಿಮ್ಮ ಮೇಲೆ ಇಬ್ಬರ ಮೇಲೆ ಕೇಸ್ ಕೊಡಬೇಕಾಗ್ತದೆ. ಯಾವುದೇ ನಮ್ಮ ಎಸ್ಸಿ ಎಸ್ಟಿ ಮೂಲಭೂತ ಸೌಕರ್ಯ ಇದೆ, ಅದು ನಿಮಗೆ ರೈಟ್ ಇರೋದು ಆ ಗ್ರಾಮದವರಿಗೆ ಕೊಡಲಿಕ್ಕೆ. ಅದು ಯಾವುದೇ ಕೊಡದೆ ಈ ನಿಮ್ಮ ಪಂಚಾಯತ್ ಮೆಂಬರ್ ಅವರು ಏನು ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡ್ತಾ ಇದ್ದೀರಿ. ಮತ್ತು ಎಸ್ ಎಸ್ ಟಿ ಮಕ್ಕಳ ಸ್ಕಾಲರ್ಶಿಪ್ ಆಗಲಿ, ಅವರ ವಿದ್ಯಾಭ್ಯಾಸಕ್ಕೆ ನೀವು ಪ್ರತಿ ವರ್ಷ ಒಂದು ಆದೇಶ ಆಗಿದೆ ಸರ್ಕಾರದಿಂದ. ಆ ಆದೇಶ ಪ್ರಕಾರ ಎಲ್ಲೂ ಮಕ್ಕಳಿಗೆ ಲ್ಯಾಪ್ಟಾಪ್ ಆಗಲಿ ಅವರಿಗೆ 25,000 ರೂಪಾಯಿ ಕೊಡಬೇಕಂತ ಆದೇಶ ಇದೆ. ಆದೇಶ ಪ್ರಕಾರ ಎಲ್ಲೂ ಅವರಿಗೆ ಅನುದಾನ ಕೊಡ್ತಿಲ್ಲ. ಅವರ ದುಡ್ಡನ್ನು ನೀವು ರೋಡಿಗೆ ಚರಂಡಿಗೆ ಹಾಕಿ ದುರುಪಯೋಗ ಪಡಿಸ್ತಾ ಇದ್ದೀರಿ. ಮತ್ತು ಎಲ್ಲ ಎಸ್ ಎಸ್ ಟಿ ಫಂಡನ್ನೆಲ್ಲ ಚರಂಡಿಗೆ ಮತ್ತು ರೋಡಿಗೆ ಹಾಕಿ ದುರುಪಯೋಗ ಪಡಿಸ್ತಾ ಇದ್ದೀರಿ. ಪಂಚಾಯತ್ ಅಧ್ಯಕ್ಷರಿಗೆ ಗೊತ್ತಿರೋದಿಲ್ಲ, ಆದರೂ ಪಿ ಡಿ ಅವರು ಅವರ ಪಂಚಾಯತ್ ಅಧ್ಯಕ್ಷರಿಗೆ ಬೇರೆ ಇದಕ್ಕೆ ಉಪಯೋಗಿಸಲಿಕ್ಕಿಲ್ಲ, ಅದು ಎಸ್ ಎಸ್ ಟಿ ಅವರಿಗೆ ಉಪಯೋಗಿಸಬೇಕು ಅಂತ ನೀವು ಅಧ್ಯಕ್ಷರ ಗಮನಕ್ಕೆ ಮತ್ತು ಮೆಂಬರ್ ಗಮನ ತರಬೇಕು. ಬಳಿಕ ಬ್ರಹ್ಮಾವರ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ವಿ. ಇಬ್ರಾಹಿಂಪುರ ಅವರಿಗೆ ಮನವಿಯನ್ನ ನೀಡಿದರು. 15 ವರ್ಷದ ಹಿಂದೆ 2,500 ಡೆಪಾಸಿಟ್ ಅನ್ನು ಪಡ್ಕೊಂಡು ಇಲಿಗಲ್ ಅಲ್ಲ ಲೀಗಲ್ ಆಗಿ ನಮಗೆ ನಲ್ಲಿ ನೀರು ಸಂಪರ್ಕವನ್ನು ಕೊಡ್ತಾರೆ. ಹಾಗಾಗಿ ನಾವು 15 ವರ್ಷದಿಂದ ಇವತ್ತಿನವರೆಗೆ ಲೀಗಲ್ ಆಗೇ ಇದ್ದೀವಿ, ಇಲಿಗಲ್ ಆಗಿಲ್ಲ. ಆದರೆ ಇತ್ತೀಚೆಗೆ JJM ಅನ್ನುವಂಥ ಕಾನ್ಸೆಪ್ಟ್ ಮೇರೆಗೆ, ಕೇಂದ್ರ ಸರ್ಕಾರದ ಕಾನ್ಸೆಪ್ಟ್ ಮೇರೆಗೆ ಅದಕ್ಕೆ ಡೈವರ್ಟ್ ಮಾಡುವ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಂಡು ಹೊಡೆಯುವ ನಿಟ್ಟಿನಲ್ಲಿ ಸುಮ್ಮನೆ ಏನು ಅಳವಡಿಸಿರುವಂಥ ಪಂಚಾಯತ್ ನಳ್ಳಿಗೆ ಇವರು ಒಂದು ಆರ್ಟಿಫಿಷಿಯಲ್ ಒಂದು ಸಿಮೆಂಟಿನ ತಗಡನ್ನು ಇಟ್ಟು ಸಿಮೆಂಟ್ ಸೆಟ್ ಹಾಕಿ ಮತ್ತೆ ಪುನಃ ಇವರು ಡೆಪಾಸಿಟ್ ಕೊಡ್ತಾ ಇದ್ರೆ ನಿಮ್ಮ ನಲ್ಲಿ ನೀರಿನ ಸಂಪರ್ಕವನ್ನು ಕಡಿತ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಹೊಡಿತಾರೆ. ಹಾಗಾಗಿ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಇವರು ಭಯೋತ್ಪಾದಕರು, ಬೆದರಿಕೆಗಳು ಹಾಕುವವರು. ಹಾಗಾಗಿ ನಾವು ಇವರನ್ನು ಬರ್ಖಾಸ್ತು ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ. ಹಾಗೆ ಆ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಗಣೇಶ್ ಸಾಲಿಯನ್, ಜ್ಯೋತಿ ಶಿರಿಯಾರ, ವಿಘ್ನೇಶ್ ಬ್ರಹ್ಮಾವರ, ಸತೀಶ್ ಜನ್ನಾಡಿ, ರಮೇಶ್ ಕೋಟ್ಯಾನ್, ಸತೀಶ್ ಹೈಕಾಡಿ, ಸಂತೋಷ್, ಗೋವಿಂದ ಹಾಲಾಡಿ, ಗೌರಿ ನಡ್ಕೇರಿ, ಹರೀಶ್ ಸುರ್ಗೋಳಿ, ಲಕ್ಷ್ಮೀ ರಂಗನಕೆರೆ, ಎಕೆ ಸುಧೀರ್ ಮಡಮಕ್ಕಿ, ವೆಂಕಟೇಶ್ ಆರ್ಡಿ, ಅಶ್ವಿನ್ ಬೆಳ್ವೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.